ಅಧಿಕಾರ ಈ ನಾಡಿನ ಅಮಾತ್ಯವರು. ನಿನ್ನಂತವರಿಗೆ ಹೆದರುವುದಕ್ಕೆ ಇವ ವೀರ ಕುವರ. ಸಂಪೂರ್ಣವಾಗಿ ತಿಳಿದಿದೆ ನಿನ್ನ ಹಣೆ ಬರಹ. ಗುಪ್ತ ಲೋಕದಲ್ಲಿ ಪ್ರಚಾರ ಎಲ್ಲ ನೋಡ್ರು ನಿನ್ನ ಬಗ್ಗಾಗಿ ಅಪಪ್ರಚಾರ. ತಿಳ್ಕೊಂಡು ಸಾಕಾಗಲಿಲ್ಲ ನನ್ನ ವಿಚಾರ. ಎಲ್ಲವೂ ತಿಳಿದಿದೆ ನಿನ್ನ ಆಚಾರ. ಹೀಗೆ ಮುಂದುವರೆದು ನಿಲ್ಲಿಸ್ತೇನೆ ನಿನ್ನ ದುರಂಕಾರ. ನಿನ್ನನ್ನು ಶಿಕ್ಷಿಸುವುದೇ ನನಗಿರುವ ಅಲಂಕಾರ. ಇದೇ ಕ್ಷೇತ್ರದಲ್ಲಿ ನಿನಗೆ ಮಾಡಿಸ್ತೇನೆ ಮೃತ್ಯು ದೇವತೆಯ ಸಾಕ್ಷಾತ್ಕಾರ. ನಿನ್ನನ್ನ ಕೊಲ್ಲುವುದೇ ನನಗಿರುವ ಆ ಅವತಾರ. ಸೇರಿಸಿ ಉಪಕಾರ ಇದೇ ನೋಡುವುದೇ ನಮ್ಮ ಗ್ರಾಚಾರ. ಬಿಡಿಸ್ತೇನೆ ನಿಮ್ಮ ವ್ಯಾಪಿಚಾರ. ನಿನಗೊಂದು ಮುಖ್ಯ ಮಾತನ್ನು ಹೇಳ್ತಾನೆ ಕೇಳು. ನನ್ನ ತಳ್ಳಿ ನನಗೆ ಬೇಡ ಮನೆಗೆ ಹೋಗಯ್ಯ, ನಿನ್ನ ಮನವ ತಡಿಸಯ್ಯ. ಪಂಕಜಪುರಕ ಪಾಪೋ ಅಲ್ಲ ಮಾರಾಯ, ಹೇಳುವುದು ಈ ಕ್ಷೇತ್ರದಲ್ಲಾದ್ರೂ ಕನ್ನಡ ಸರಿಯಾಗಿ ಉಳಿದಿತ್ತು ಅಂತ ಹೇಳ್ಕೊಂಡೆ. ಅದನ್ನು ಹಾಳು ಮಾಡ್ತಾ ಇದ್ರಲ್ಲ ಮಾರಾಯ ನೀವು. ಏನ್ ಮಾಡುವುದಪ್ಪ? ನಮಗೂ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು. ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಮಗೂ ಮನಸ್ಸು. ಆದ್ರೆ ಏನು ಮಾಡೋಣ? ಯಾವತ್ತು ನೀನಂತ ಹೊಚ್ಚಿ ಹಿಡಿಯುವವರಲ್ಲ ಈ ಕ್ಷೇತ್ರಕ್ಕೆ. ಅವತ್ತು ಕನ್ನಡ ಅಲ್ಲ, ಇದಿಷ್ಟು ವಿಷಯ ಹೇಳಿದ್ದು ನಾನಲ್ಲ. ಕರುಣನಿಮನ್ನಿಬುದು ಮಾನವೀಯತೆಗಾಗಿ ಅರಣವುಳುಗೆಂದೆನದ ಕೈ ಮುಗಿದ ನೆರಗಿ. ಓ ಕರುಣಾನಿಧಿಯೇ, ಓ ಕೃಪಾಕರನೇ, ಓ ಕೆಪ್ಪೆಕೆರೆಯವನೇ, ಕೃಪಾಕರನೇ, ರಕ್ಷಣೆ ಕೋಟೆಯವನೇ, ಪಾಠದವನೇ, ವಾಡ್ದವನ ರಕ್ಷಣೆ, ಓ ಮಣ್ಣಿನ ಮಗನೇ, ಓ ಮಣ್ಣೂರವರೇ, ನೂರ ಕಾಯ್ಬೇಕು ಕಾಯ್ಬೇಕು. ಕಾಯ್ಬೇಕಪ್ಪ ಕಾಯ್ಬೇಕು. ಎಷ್ಟು ಬೇಕತ್ತಮ್ಮ? ತಿಂಗಳಿಗೆ 50 ಕಾಯ್ಬೇಕಪ್ಪ. ಎಂಟಣ ಇಲ್ವಾ? ನಾಯಣ ನೀನೆ ಎಂತಣ ನಂದೆಲ್ಲೋಯ್ತಾ ನೋಡು ಹುಡುಕ ಬಿದ್ದೋಯ್ತಾ? ಬಿದ್ದು ಹೋಗಿದ್ದೆ ಅಂತ ಗೊತ್ತಾಗ್ಲಿಲ್ಲ. ಬಿದ್ದು ಹೋಗಿದ್ಯಾ? ಬಿದ್ದೋಯ್ತು. ನೀ ಬಳ್ಳಿ ಕಟ್ಕೊಳ್ಳಿಲ್ವಾ? ಒಳ್ಳೆ ಕೊಟ್ಟುದ ಇದೆಲ್ಲ ಸರಿಯಲ್ಲ, ಬಳ್ಳಿ ಸರಿ ಇಲ್ಲಲ್ಲ. ಅವತ್ತ ಅಲ್ಲ ಪುಣ್ಯಾತ್ಮ, ಬರುವಾಗ ನನ್ನ ಕೈಯಲ್ಲಿ ಕೊತ್ತು ಇತ್ತ. ಅದು ಕಟ್ಕೊಳ್ಳಿಲ್ವಾ? ಕೊಟ್ಕೊಳ್ಳುವುದು ಅಲ್ಲ, ಅದು ಮತ್ತೆ ಸೆಚ್ಕೊಳ್ಳಿಲ್ವಾ? ಇಟ್ಕೊಳ್ಳೋದಾಗಿತ್ತು. ಅದೇನಾಯ್ತು? ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ನೋಡು, ಇಟ್ಕೊಂಡು ಬಿದ್ದು ಹೋಯ್ತಾ? ಹೋದ್ ಮಾರಾಯ. ನೀ ನೋಡ್ದ್ಯಾ? ನೋಡ್ಲಿಲ್ಲ, ಹಾ, ಹಿಡ್ಕೊಂಡಿದೆ. ಇಲ್ಲಿಯೂ ನಿನ್ನ ಬುದ್ಧಿ ಬಿಡ್ಲಿಲ್ಲ ನೀನು. ನಾನಂದ್ರೆ ಬೇರೆ ಕಂಡ್ರೆ ತಗೊಂಡು ಹೋಗೋದು ಬೇಡ ಅಂತ ಜಾಗ್ರತೆ ಮಾಡಿದೆ. ಹೋಗ್ ಹೋಗ್. ಓ ಇದಾ? ಅದು ನಿನ್ಗೆ ಎಳಿಲಿಕ್ಕೆ. ಇದು ನಾನೇ ಹೇಳಿದ್ದೆ. ಹೇಳಿದ್ದೆ ಬಾ.